ರಾಷ್ಟ್ರ ಮಟ್ಟದಲ್ಲಿ ಭಾರಿ ವಿವಾದ ಸೃಷ್ಟಿಸಿ ನಾಡಿನ ಗಮನ ಸೆಳೆದಿದ್ದ ಉಡುಪಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಹಿಜಾಬ್ ವಿಚಾರ ದಿನಕ್ಕೊಂದು ತಿರುವು ಪಡಿತಾ ಇದೆ. ತಿಂಗಳ ಬಳಿಕವೂ ಕೂಡ ವಿದ್ಯಾರ್ಥಿಗಳ ಹಠ ಕಡಿಮೆ ಮಾಡಿದ್ದಂತೆ ಕಾಣ್ತಾ ಇಲ್ಲ. ಹಿಜಾಬ್ ತೊಟ್ಟು ಬಂದರೆ ಕಾಲೇಜು ಆವರಣಕ್ಕೂ ಪ್ರವೇಶ ನಿರ್ಬಂಧ ನಿರ್ಣಯದ ಬಳಿಕವೂ ಕೂಡ 6 ವಿದ್ಯಾರ್ಥಿನಿಯರು ಇಂದು ಹಿಜಾಬ್ ಧರಿಸಿಯೇ ಕಾಲೇಜಿಗೆ ಆಗಮಿಸಿದ್ದಾರೆ. ನಮ್ಮದು ಸರ್ಕಾರಿ ಕಾಲೇಜು, ಇಲ್ಲಿಗೆ ಬರಬೇಡಿ ಎನ್ನುವುದಕ್ಕೆ ಶಾಸಕರಿಗೆ ಯಾವ ಹಕ್ಕಿಲ್ಲ ಎಂದು ಉಡುಪಿ ವಿದ್ಯಾರ್ಥಿನಿಯರು ಪೊಲೀಸ್ ಭದ್ರತೆಯ ನಡುವೆಯೂ ಕೂಡ ಕಾಲೇಜ್ ಆವರಣ ಪ್ರವೇಶಿಸಿದ್ದಾರೆ. ಆದರೆ ಹಿಜಾಬ್ ಕಳಚಿ ತರಗತಿಗೆ ಪ್ರವೇಶಿಸುವುದಕ್ಕೆ ಮನಸ್ಸು ಮಾಡದೇ ಇರುವ ಹಿನ್ನೆಲೆ ಮಂಗಳವಾರವೂ ಕೂಡ ಕಾಲೇಜಿನ ಹೊರಗಡೆ ಕುಳಿತುಕೊಂಡರು. ಸರ್ಕಾರಿ ಕಾಲೇಜಿನಲ್ಲಿ ನಡೀತಾ ಇರುವಂತಹ ಹಿಜಾಬ್ ಧಾರಣೆ ವಿವಾದಕ್ಕೆ ಸಂಬಂಧಿಸಿ ಈಗಾಗಲೇ ಹೈಕೋರ್ಟ್ ಕದ ತಟ್ಟಿರುವಂತಹ ವಿದ್ಯಾರ್ಥಿನಿಯರು ಮಂಗಳವಾರ ಟ್ವೀಟ್ ಮೂಲಕ ಗಮನ ಸೆಳೆದು ತಮ್ಮ ಹಕ್ಕನ್ನು ನೀಡುವಂತೆ ಕೇಳಿಕೊಂಡಿದ್ದಾರೆ. ಈ ಸಮಸ್ಯೆ ಬಗ್ಗೆ ಪರಿಹಾರಕ್ಕೆ ನಡೆದ ಎಲ್ಲಾ ಪ್ರಯತ್ನಗಳು ವಿಫಲವಾಗಿದೆ. ಶಾಸಕ ರಘುಪತಿ ಭಟ್ ಆದೇಶ ಬಗ್ಗೆ ಮಾತನಾಡಿದ ವಿದ್ಯಾರ್ಥಿನಿ, ಇದು ಸರ್ಕಾರಿ ಕಾಲೇಜು, MLAಗೆ ಕಾಲೇಜಿಗೆ ಬರಬೇಡಿ ಎಂದು ಹೇಳುವ ಅಧಿಕಾರವೇ ಇಲ್ಲ. ಆವರಣದಿಂದ ಹೊರಗಡೆ ಹಾಕ್ತೇವೆ, ಶಿಸ್ತು ಕ್ರಮ ತೆಗೆದುಕೊಳ್ತೇವೆ ಎಂದು ಬೆದರಿಸ್ತಾ ಇದ್ದಾರೆ. ನಾವು ಯಾವ ಅಪರಾಧವೂ ಕೂಡ ಮಾಡಿಲ್ಲ, ಸಂವಿಧಾನ ಕೊಟ್ಟ ಹಕ್ಕನ್ನು ಕೇಳ್ತಾ ಇದ್ದೇವೆ ಎಂದರು. ಪೋಷಕರು ನಮ್ಮ ಬೆಂಬಲಕ್ಕಿದ್ದಾರೆ, ಹಿಜಾಬ್ ಹಾಕುವುದಕ್ಕೆ ಅವಕಾಶ ನೀಡುವಂತೆ ಒತ್ತಾಯ ಮಾಡಿದ್ದಾರೆ. ಇನ್ನು ಕಾಲೇಜು ಸರ್ಕಾರ ಮಾತ್ರ ನಮ್ಮ ಮಾತು ಕೇಳ್ತಾ ಇಲ್ಲ, ಸಮುದಾಯದ ಎಲ್ಲ ಮುಖಂಡರು ಒಂದೇ ರೀತಿ ಇರುವುದಿಲ್ಲ ಅಲ್ವೇ? ಸ್ವಲ್ಪ ಮಂದಿ ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ, ಇನ್ನು ಸ್ವಲ್ಪ ಮಂದಿ ವಿರೋಧಿಸ್ತಾ ಇದ್ದಾರೆ. ನಮಗೆ ಯಾರ ಬೆಂಬಲ ಬೇಕೆಂದು ಕೇಳ್ತಾ ಇಲ್ಲ, ನಮಗೆ ಹಿಜಾಬ್ ಹಾಕುವುದಕ್ಕೆ ಅವಕಾಶ ನೀಡಬೇಕೆಂದರು. ನಾವು DC ಅವರಿಂದ ಹಿಡಿದು ಎಲ್ಲ ಅಧಿಕಾರಿಗಳ ಜೊತೆಗೂ ಮಾತನಾಡಿದ್ದೇವೆ, ಪ್ರಾಂಶುಪಾಲರಿಗೆ ಸಾಕಷ್ಟು ಮನವಿ ಕೊಟ್ಟಿದ್ದೇವೆ, ಯಾವುದೇ ಪ್ರಯೋಜನ ಆಗಿಲ್ಲ. ಹೀಗಾಗಿ ನಾವು ವಕೀಲರ ಮೂಲಕ ಕೋರ್ಟ್ಗೆ ಹೋಗಿದ್ದೇವೆ. ಇದು ಸಂವಿಧಾನಬದ್ಧ ಹಕ್ಕು, ನಾವು ಹಿಜಾಬ್ ಧರಿಸಿಯೇ ತರಗತಿಗೆ ಹೋಗ್ತೇವೆ ಎಂದಿದ್ದಾರೆ. ತಾಹಿರ್ ಅಡ್ವೊಕೇಟ್ ಇದ್ದಾರಲ್ಲ, ಅವರ ಥ್ರೂ ಅಲ್ಲಿ ನಮಗೆ ನಾವು ಕೋರ್ಟದ್ದು ಸೈನ್, ನಾವು ಇಲ್ಲಿ ಅಂದರೆ ಕೊಟೇಶನ್ ಕೊಟ್ಟರು, ಅದರಲ್ಲಿ ನಾವು ಸೈನ್ ಮಾಡಿದ್ವಿ. ನಾವು ಇವಳು ಅಡಲ್ಟ್ ಆಗಿದ್ದರಿಂದ ಇವಳು ಬ್ಯಾಂಗ್ಳೂರ್ ಹೋಗಿ ಸೈನ್ ಹಾಕಿ ಬಂದರು. ಮತ್ತು ನಾವು ಇಲ್ಲಿ ಹಾಕಿದ್ವಿ, ನಾವು ಇಲ್ಲಿ ನಮಗೆ ನಮ್ಮ ಪೇರೆಂಟ್ಸ್ ಆದರೆ ನಾವು ಇಲ್ಲೇ ಸೈನ್ ಹಾಕಿದ್ವಿ. ಅವರ ಹತ್ರ ರಿಕ್ವೆಸ್ಟ್ ಮಾಡಿದ್ರು, ಎಲ್ಲ ಟ್ರೈ ಮಾಡಿದ್ರು, ಎಲ್ಲ ಪಾಸಿಬಲ್ ಟ್ರೈ ಮಾಡಿದ್ರು. ಬಟ್ ಇದು ಲೀಗಲ್ ಅಂದರೆ ಇದೇ ವೇ ಕಾಣಿತ್ತು ಸರ್. ಮತ್ತು ಇಲ್ಲಿಗಲ್ ಆಗಿ ನಾವು ಇದು ಹೋರಾಟ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ ಸರ್. ಸೊ ನಾವು ಲೀಗಲ್ ವೇಗೆ ಹೋಗಿ ನಾವು ಕೋರ್ಟಿಗೆ ಪಿಟಿಷನ್ ಹಾಕಿ ಈಗ ನಾವು ಜಸ್ಟ್ ಜಡ್ಜ್ಮೆಂಟಿಗೆ ವೇಟ್ ಮಾಡ್ತೀವಿ. ಈ ಹಿಜಾಬ್ ಹಾಕಲಿಕ್ಕೆ ಪರ್ಮಿಷನ್ ಬೇಕು ಸರ್. ಆ್ಯಸ್ ಇಟ್ ಈಸ್ ಅ ಕಾನ್ಸ್ಟಿಟ್ಯೂಷನಲ್ ರೈಟ್, ವಿ ವಾಂಟ್ ದ ಪರ್ಮಿಷನ್ ಟು ವೇರ್ ಹಿಜಾಬ್ ಆಸ್ ಸೂನ್ ಆಸ್ ಪಾಸಿಬಲ್. ನಿನ್ನೆ ಪೇರೆಂಟ್ಸ್ ಕೂಡ ಬಂದರು, ಪೇರೆಂಟ್ಸ್ ಒಟ್ಟಿಗೆ ಮಾತಾಡಿದರು. MLA ಅವರು ತುಂಬ ಜನರಿದ್ದರು. ಅವರು ಹೇಳಿದರು ಡೈರೆಕ್ಟ್ಲಿ, ಲೈಕ್ ಕೈಂಡ್ ಆಫ್ ಥ್ರೆಟ್ಸ್. ಅವರು ಡೈರೆಕ್ಟ್ಲಿ ಹೇಳಿದರು, ನೀವು ಕಾಲೇಜಿಗೆ ಬರಲಿಕ್ಕೆ ಇದ್ದರೆ ಜಸ್ಟ್ ಹಿಜಾಬ್ ತಗೊಂಡು ಬನ್ನಿ, ಇಲ್ಲದಿದ್ದರೆ ಬರೋದೇ ಬೇಡ. ಇಲ್ಲಾಂದರೆ ನಿಮಗೆ ಕಾಲೇಜಿಂದ ಗೇಟಿಂದ ಹೊರಗೆ ಆಗ್ತೇವೆ ಅಂತ ಮತ್ತು ನಿಮ್ಮ ಆ್ಯಕ್ಷನ್ ಎಲ್ಲ ತಗೊಳ್ತೇವೆ ನಿಮ್ಮ ಮೇಲೆ. ಅವರು ಫಸ್ಟ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಫಸ್ಟ್ ನಮಗೆ TC ತಗೊಂಡೋಗಿ ಅಂತೆ, ನೀವು TC ತಗೊಂಡೋಗಿ ಬೇರೆ ಕಾಲೇಜ್ ಇಲ್ಲದ್ರೆ ಅಲ್ಲಿ ಇಲ್ಲಿ ಹೋಗಿ. ಮತ್ತೊಂದು ಸತಿ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರಲ್ಲ, ನಿಮಗೆ ಕಲಿಷ್ಟು ಜನರಿಗೆ ಆನ್ಲೈನ್ ಕ್ಲಾಸ್ ಮಾಡ್ತೇವೆ ಅಂತ. ನಿನ್ನೆ ನಮಗೆ ಫುಲ್ ಥ್ರೆಟ್ನ ಥರ ಕೊಟ್ಟು ಅವರು ಹೇಳಿದರು, ನಿಮಗೆ ನಾವು ಬಂದರೆ ಈಗ ಶಾಲ್ ಹಾಕಿ ನಿಮಗೆ ಕಾಲೇಜಿನ ಕಂಪೌಂಡಿಂದ ಹೊರಗೆ ಬ್ಯಾಕ್ ಮಾಡ್ತೇವೆ. ಈಗ ಪರ್ಮಿಷನ್ ಕೊಡಲಿಲ್ಲ ಅವರು, ಒಳಗೆ ಅಂದರೆ ಕ್ಲಾಸ್ ಒಳಗೆ ತೆಗೆಯುವುದಿಲ್ಲ ಅವರು. ಇಲ್ಲ, ಇಲ್ಲಿ ಕೂಡ ಬಿಡಲಿಲ್ಲ. ಪೊಲೀಸ್ ಎಲ್ಲ ಬಂದರು ಇಲ್ಲಿಗೆ, 8-9 ಮೆಂಬರ್ಸ್ ಪೊಲೀಸ್ ಜನರು ಇದ್ರು ಇಲ್ಲಿಗೆ ಇಲ್ಲಿ. ಮತ್ತು ಅವರು ಬಿಡ್ತಿರಲಿಲ್ಲ ನಮಗೆ ಒಳಗೆ ಹೋಗ್ಲಿಕ್ಕೆ. ನಾವು ಹೋಗೋದು ಆಮೇಲೆ ಅವರು ಕರ್ಕೊಂಡು ಹೊರಗೆ ಬರ್ತಿದ್ದಾರೆ. ನಾವು ಜಸ್ಟ್ ಅಲ್ಲಿಗೆ ಬಂದು ಕೂತ್ಕೊಂಡಿದ್ವಿ.